ಇತ್ತೀಚೆಗೆ ಯೂಟ್ಯೂಬಲ್ಲಿ ಸಖತ್ ವೈರಲ್ ಆಗ್ತಾ ಇರುವಂತಹ ಈ ತೆಳು ಹಿಟ್ಟಿನ ಪರಾಟನ ನಾನು ನನ್ನದೇ ಸ್ಟೈಲಲ್ಲಿ ತುಂಬಾ ಡಿಫ್ರೆಂಟಾಗಿ ಮತ್ತು ತುಂಬಾ ಹೆಲ್ದಿಯಾಗಿ ಹೇಗೆ ಮಾಡ್ಬೋದು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೊಂದು ಸೂಪರ್ ಚಟ್ನಿ ರೆಸಿಪಿ ಕೂಡ ಇದೆ, ಮಿಸ್ ಮಾಡದೆ ನೋಡಿ. ಹಲೋ ನಮಸ್ತೆ, ಹೇಗಿದ್ರಿಲ್ರು? ಇತ್ತೀಚೆಗೆ ನೀವು ಇಂಟರ್ನೆಟ್ಟಲ್ಲಿ ನೋಡಿರ್ಬೋದು, ತೆಳು ಹಿಟ್ಟಿಂದ ಚಪಾತಿ ಮತ್ತು ಪರೋಟ ಮಾಡುವಂತಹ ವಿಡಿಯೋಗಳು ತುಂಬಾ ಟ್ರೆಂಡ್ ಆಗ್ತಾ ಇದೆ. ನಾನು ಇದರಲ್ಲಿ ತುಂಬಾ ಭಿನ್ನವಾಗಿರುವಂತಹ, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಾಗಿರುವಂತಹ ಒಂದು ವಿಶೇಷ ರೆಸಿಪಿಯನ್ನು ರೆಡಿ ಮಾಡಿದ್ದೇನೆ. ಇದೇನು ಅಂತಂದರೆ ಪುದೀನ ಮತ್ತು ಬಟಾಣಿ, ಹಸಿ ಬಟಾಣಿ ಇದೆಯಲ್ಲ, ಅದನ್ನ ಹಾಕಿ ಮಾಡುವಂಥ ಒಂದು ವಿಶೇಷವಾದ ಪರೋಟ. ಒಂದ್ಸರಿ ಟ್ರೈ ಮಾಡಿದೆ, ಸಖತ್ತಾಗಿ ತುಂಬಾ ಚೆನ್ನಾಗಿ ಬಂತು. ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡು ಅಂದ್ಕೊಂಡು ಈ ವಿಡಿಯೋನ ಹಾಕ್ತಾ ಇದ್ದೀನಿ. ರೆಸಿಪಿನ ನೋಡಿ ಟ್ರೈ ಮಾಡಿ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಹಾಗೆಯೇ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ, ನನ್ನೆಲ್ಲ ವೀಡಿಯೋಸನ್ನ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಈ ಪ್ರಯತ್ನನ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಎಲ್ರಿಗೂ. ಈ ಹಿಟ್ಟನ್ನು ನಾದದೆ ತೆಳು ಹಿಟ್ಟಿಂದ ಮಾಡಬಹುದಾದಂತಹ ಸೂಪರ್ ಹೆಲ್ತಿ, ಸ್ಪೆಷಲ್ ಆರೋಗ್ಯಕರವಾದಂತಹ ಪರೋಟ ಮಾಡಲಿಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನಾನು ಮೊದಲು ಹೇಳ್ತೀನಿ. ಎಲ್ಲದನ್ನು ನೀವು ರೆಡಿ ಮಾಡಿಟ್ಕೊಳ್ಳಿ. ಮೊದಲನೇದಾಗಿ ನಾನು ಒಂದು ಕಪ್ ಹಿಟ್ಟಿನ ಪರೋಟಕ್ಕೆ ನಾನೊಂದು ಅರ್ಧ ಕಪ್ಪಷ್ಟು ಹಸಿ ಬಟಾಣಿನ ತಗೊಂಡಿದ್ದೀನಿ. ಅದಾದ ನಂತರ ಒಂದು ಮುಷ್ಟಿ ಅಥವಾ ಅರ್ಧ ಕಪ್ಪಷ್ಟು ನಮಗೆ ಪುದೀನ ಸೊಪ್ಪು, ಇದೆರಡು ಕೂಡ ಅಷ್ಟೇ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಅದಾದ ನಂತರ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು 3 ಹೆಸರು ಹಸಿ ಬೆಳ್ಳುಳ್ಳಿ, ಚಿಕ್ಕ ತುಂಡು ಶುಂಠಿ, ಒಂದು ಹಸಿಮೆಣಸಿನ್ಕಾಯಿ. ನಾವು ಮೊದಲು ಇದರ ಪೇಸ್ಟನ್ನು ರೆಡಿ ಮಾಡ್ಕೋಬೇಕು. ಇವಿಷ್ಟು ಏನೆಲ್ಲ ಹಾಕಿದ್ದೀವಿ ನೋಡಿ, ಪುದೀನ ಸೊಪ್ಪು, ಬಟಾಣಿ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನ್ಕಾಯಿ. ನೀವು ಬೆಳ್ಳುಳ್ಳಿ ತಿನ್ನಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು, ಕಂಪಲ್ಸರಿ ಏನೂ ಇಲ್ಲ. ಆರೋಗ್ಯಕ್ಕೆ ಇವೆಲ್ಲ ತುಂಬಾ ಒಳ್ಳೆಯದು. ಸ್ವಲ್ಪ ಒಂದು ಅರ್ಧ ಕಪ್ಪಷ್ಟು ನೀರನ್ನು ಹಾಕಿ ಇದನ್ನ ಫಸ್ಟ್ ಈ ಥರ ಪೇಸ್ಟ್ ರೆಡಿ ಮಾಡ್ಕೋಬೇಕು. ನೋಡಿದ್ರಲ್ಲ, ತುಂಬ ನೈಸ್ ಪೇಸ್ಟ್ ಬರಲಿ, ಪರೋಟ ಚೆನ್ನಾಗಿ ಬರುತ್ತೆ. ಅದಾದ ನಂತರ ಇವಾಗ ಮಿಕ್ಸಿಂಗ್ ಬೌಲಿಗೆ 1 ಕಪ್ಪಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಂಡು, ಈ ಪೇಸ್ಟ್ ಅರ್ಧ ಕಪ್ಪಷ್ಟು ಆಗಿದೆ. ಅರ್ಧ ಕಪ್ಪಷ್ಟು ಆ ಪೇಸ್ಟನ್ನು ಹಾಕ್ಕೊಂಡು, ಬಟಾಣಿ ಮತ್ತು ಪುದೀನ ಪೇಸ್ಟನ್ನು ಹಾಕ್ಕೊಂಡು, ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕಿದ್ದೇನೆ. ಆಮೇಲೆ 1/4 ಚಮಚದಷ್ಟು ಗರಂ ಮಸಾಲ ಪುಡಿ, ಫ್ಲೇವರ್ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಸಕ್ಕರೆ ಅಥವಾ ಬೆಲ್ಲ ಹಾಕ್ಬೋದು, ನಿಮ್ಮ ಚಾಯ್ಸ್ ಅದು. ಸ್ವಲ್ಪ ಸ್ವೀಟಿಶ್ ಆಗಿ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ. ಮತ್ತು ನಮಗೆ ಏನು ಪಲ್ಯ ಇಲ್ಲದಿದ್ದರೂ ಹಾಗೇ ತಿನ್ಬೋದು. ಇಷ್ಟನ್ನು ಹಾಕಿಬಿಟ್ಟು ನಾವು ಸ್ವಲ್ಪನೇ ನೀರನ್ನು ಹಾಕಿ ಕಲಿಸ್ಕೋಬೇಕಾಗುತ್ತೆ. ಹಿಟ್ಟನ್ನು ಕಲಿಸುವಾಗ ತುಂಬಾ ಕೇರ್ಫುಲ್ ಆಗಿದೆ, ಯಾಕಂತಂದರೆ ತುಂಬ ದಪ್ಪ ಆಗಬಾರ್ದು, ತುಂಬ ತೆಳು ಕೂಡ ಆಗಬಾರ್ದು. ನಾನು ಹಿಟ್ಟು ಯಾವ ಹದಕ್ಕೆ ಬರಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ. ನೋಡಿ ಈ ಹದಕ್ಕೆ ಬರಬೇಕು. ಇದು ಕರೆಕ್ಟಾಗಿ ಬಂದಿದೆ. ಇವಾಗ ನೀವು ಉಪ್ಪು ಮತ್ತು ಬೇರೆಲ್ಲ ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದಕ್ಕೆ ಮತ್ತೆ ಒಂದು ಸ್ವಲ್ಪ ಸಣ್ಣದಾಗಿ ಹಚ್ಚಿಟ್ಟಿರುವಂತಹ ಕೊತ್ತಂಬರಿ ಸೊಪ್ಪು, ಆಮೇಲೆ ಒಂದು ಮೆಣಸನ್ನು ಪುಡಿ ಮಾಡಿಕೊಂಡು, ಚಿಕ್ಕದಾಗಿ ಗ್ರೈಂಡ್ ಮಾಡಿಕೊಂಡು, ಅಂದರೆ ಚಿಲ್ಲಿ ಫ್ಲೇಕ್ಸ್ ಅಂತ ಅಂತಾರೆ, ಅದನ್ನ ಪುಡಿ ಮಾಡಿಕೊಂಡು ಹಾಕ್ಕೊತಾ ಇದ್ದೀನಿ. ಫ್ಲೇವರ್ಗೋಸ್ಕರ ಹಾಕಿಲ್ಲದಿದ್ರೂ ನಡೀತದೆ. ಇದನ್ನ ನಾವು ಒಂದು 5 ನಿಮಿಷ ಬಿಡಬೇಕಾಗುತ್ತೆ. ಅಷ್ಟೊತ್ತಿಗೆ ನಾವು ಒಂದು ಚಟ್ನಿನ ರೆಡಿ ಮಾಡ್ಕೊಳ್ಳೋಣ. ಇದು ಕೂಡ ತುಂಬಾ ಹೆಲ್ದಿ ಚಟ್ನಿ. 1 ಮುಷ್ಟಿಯಷ್ಟು ಅಥವಾ 1 ಕಪ್ಪಷ್ಟು ಪುದೀನ ಸೊಪ್ಪು, 3 ಹಸಿಮೆಣಸಿನ್ಕಾಯಿ, 3 ಹೆಸರು ಬೆಳ್ಳುಳ್ಳಿ, ಚಿಕ್ಕ ತುಂಡು ಶುಂಠಿ, ಬೆಳ್ಳುಳ್ಳಿ ಆಪ್ಷನಲ್, 1 ಚಿಕ್ಕ ತುಂಡು ಈರುಳ್ಳಿ, ಸ್ವಲ್ಪ ಹುಣಸೆಹಣ್ಣು, 2 ಮುಷ್ಟಿಯಷ್ಟು ಕಾಯಿ ತುರಿ, ಅಂದರೆ ನೀವು 1 ಕಪ್ಪಷ್ಟು ಕಾಯಿ ತುರಿ. ಇಷ್ಟನ್ನು ಹಾಕಿಬಿಟ್ಟು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ನಾನು ಅರ್ಧ ಚಮಚದಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಅರ್ಧ ಕಪ್ಪಷ್ಟು ನೀರು ಹಾಕ್ಕೊಂಡು ನಾವಿದನ್ನ ಗ್ರೈಂಡ್ ಮಾಡ್ಕೋಬೇಕು. ಚಟ್ನಿಗೆ ಇಷ್ಟೇ ಬೇಕಾಗಿರೋದು, ಬೇರೆ ಏನೂ ಬೇಡ. ನೈಸಾಗಿ ರುಬ್ಕೊಳ್ಳಿ. ನೋಡಿ, ಸೂಪರ್ ಆಗಿರುವಂಥ ಹೆಲ್ದಿ ಚಟ್ನಿ ರೆಡಿಯಾಗಿದೆ. ಸ್ವಲ್ಪ ನಿಮಗೆ ಫ್ಲೇವರಿಗೆ ಬೇಕಾದರೆ ಚೂರು ನಾವು ಸಕ್ಕರೆನ ಹಾಕೋಬೋದು. ಚಟ್ನಿ ಸಖತ್ತಾಗಿರುವಂಥ ಟೇಸ್ಟಿಯಾಗಿರುವಂತಹ ಚಟ್ನಿ ರೆಡಿಯಾಗಿದೆ. ಇದು ಈ ಪರೋಟ ತಿನ್ನಲಿಕ್ಕಿದೆಯಲ್ಲ, ಅದ್ಭುತವಾಗಿರುತ್ತೆ. ಈ ಕಾಂಬಿನೇಷನ್ ಅಂತೂ ಬಾಯಲ್ಲೇ ನೀರು ಬರುತ್ತೆ, ಅಷ್ಟು ಸೂಪರ್ ಆಗಿರುತ್ತೆ. ಇದು ನಾರ್ಮಲಾಗಿ ನಮಗೆ ದೋಸೆ ರೊಟ್ಟಿ ತಿನ್ನೋಕ್ಕೂ ನಾವು ಮಾಡ್ಬೋದು. ಈಗ ಪರೋಟನ ಕಾಯಿಸೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದೇ ತುಂಬಾ ಮೇನ್, ಕರೆಕ್ಟಾಗಿ ನೋಡ್ಕೊಳ್ಳಿ.
ಸ್ಟವ್ ಮೇಲೆ ನಾನ್ ಸ್ಟಿಕ್ ಪ್ಯಾನೇ ಇಡಬೇಕು, ನಾನ್ ಸ್ಟಿಕ್ ತವನೇ ಇಡಬೇಕು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಮೀಡಿಯಮ್ ಉರಿಯಲ್ಲಿಟ್ಟು ಕಾಯಿಸಿಬಿಟ್ಟು ಅದು ಕಾದ ನಂತರ ಒಂದು ಒದ್ದೆ ಬಟ್ಟೆ ತವನ ಒರೆಸ್ಕೊಂಡು ಆಮೇಲೆ ನಾವು ಈ ಹಿಟ್ಟನ್ನು ಹಾಕ್ಕೋಬೇಕಾಗುತ್ತೆ. ನೆನ್ಪಿಟ್ಕೊಳ್ಳಿ, ನೀವು ಎಣ್ಣೆ ಅಥವಾ ತುಪ್ಪ ಮೊದಲೇ ಹಾಕ್ಕೊಳ್ಳಿಕ್ಕಿಲ್ಲ. ಒದ್ದೆ ಬಟ್ಟೆಯಲ್ಲಿ ಒರೆಸಿ ಹಿಟ್ಟನ್ನು ಹಾಕ್ಕೊಂಡು ಈ ಥರ ನಿಧಾನಕ್ಕೆ ಸ್ಪ್ರೆಡ್ ಮಾಡ್ಕೊಳ್ಳಿ. ಹರಡ್ಕೊಳ್ಳಿದ್ನ ಸೌಟಲ್ಲಿ ಈ ಥರ ಮಾಡಿಕೊಂಡು ಹರಡ್ಕೊಳ್ಳಿ. ರೊಟ್ಟಿ ಅದಕ್ಕೆ ಬಂದರೆ ಸಾಕು, ತುಂಬ ತೆಳು ಆಗಬಾರ್ದು, ತುಂಬ ದಪ್ಪನೂ ಆಗಬಾರ್ದು. ಇವಾಗ ಇದನ್ನ ಒಂದು ಸೈಡಲ್ಲಿ ಮೀಡಿಯಮ್ ಉರಿ ಇಟ್ಟು ಅಥವಾ ಸ್ವಲ್ಪ ಕಮ್ಮಿ ಉರಿ ಇಟ್ಟು ಕಾಯಿಸಲಿಕ್ಕೆ ಬಿಡಬೇಕು. ಈ ಥರ ಹಸಿ ಎಲ್ಲ ಹೋದ ನಂತರ ಅದರದ್ದು ಇವಾಗ ನಾವಿದನ್ನ ಉಲ್ಟಾ ಮಾಡಿ ಹಾಕಿ ಈ ಮೇಲ್ಗಡೆ ಸೈಡ್ ಇದೆಯಲ್ಲ ಅದನ್ನ ಕಾಯಲಿಕ್ಕೆ ಬಿಡಬೇಕು. ಇವಾಗ ಉಲ್ಟಾ ಮಾಡಿರೋ ಸೈಡಿಗೆ, ಈ ಸೈಡಿಗೆ ಇದೆಯಲ್ಲ, ಎಣ್ಣೆನ ಹಾಕ್ಕೊಳ್ಳಿ ಅಥವಾ ತುಪ್ಪನ ಈ ಥರ ಸವರ್ಕೊಳ್ಳಿ. ತುಪ್ಪನ ಸವರ್ಕೊಂಡು ಇದನ್ನ ಮತ್ತೊಂದು ರೌಂಡ್ ನಾವು ಉಲ್ಟಾ ಮಾಡಿ ಹಾಕ್ಕೋಬೇಕಾಗುತ್ತೆ. ಇವಾಗ ನೋಡಿ, ಎರಡೂ ಸೈಡು ಕಾದಿದೆ. ಇಷ್ಟು ಕಾದ ನಂತರ ಇವಾಗ ನಮಗೆ ಮೇನ್ ಪ್ರೊಸೀಜರ್ ಇರೋದು. ದೋಸೆ ಆದರೆ ಇಷ್ಟೇ, ಬಟ್ ಇದನ್ನ ಪರೋಟ ಟೈಪ್ ಮಾಡಬೇಕಾದ್ರೆ ಇವಾಗ ಇದರ ಮೇಲೆ ಮತ್ತೆ ತುಪ್ಪ ಸವರ್ಕೊಂಡು ಒಂದು ಸಟುಗ ಇರುತ್ತಲ್ವ, ಸಟುಗದಲ್ಲಿ ಈ ಥರ ಪ್ರೆಸ್ ಮಾಡ್ಕೋಬೇಕು, ನೀವು ಒತ್ತಬೇಕು. ಇವಾಗ ನೋಡಿ ಇದು ಉಬ್ಬಿ ಬರುತ್ತೆ. ಮೀಡಿಯಮ್ ಉರಿಯಲ್ಲಿ ಇಟ್ಟು ನೋಡಿ, ಇದು ಸ್ವಲ್ಪ ಅಂದರೆ ಗಟ್ಟಿ ಆಗೋ ತನಕನೂ, ಗಟ್ಟಿಯಾಗಿ ಉಬ್ಬಿ ಬರೋ ತನಕನೂ ನಾವು ಈ ಥರ ಪ್ರೆಸ್ ಮಾಡ್ಕೋಬೇಕು. ಮೀಡಿಯಮ್ ಅಥವಾ ಕಮ್ಮಿ ಉರಿ ಇಟ್ಕೊಳ್ಳಿ. ಎರಡೂ ಸೈಡನ್ನು ನಾವು ಈ ಥರ ಮಾಡಬೇಕು. ಫಸ್ಟ್ ಸರಿ ನಾವು ಫಸ್ಟ್ ರೌಂಡಲ್ಲಿ ಕಾಯಿಸ್ಕೊಳ್ಳೋದು, ಅದು ದೋಸೆ ಹದಕ್ಕೆ ಬರುತ್ತೆ. ಅದಾದ ನಂತರ ತುಪ್ಪ ಮತ್ತು ಎಣ್ಣೆ ಸವರ್ಬಿಟ್ಟು ಈ ಥರ ಸಟುಗದಲ್ಲಿ ಒತ್ತಿ ಒತ್ತಿ ನಾವು ಅದನ್ನ ಪರೋಟ ಥರ ಮಾಡ್ಕೋಬೇಕು. ಇವಾಗ ಚೆನ್ನಾಗಿ ಎರಡೂ ಕಡೆನೂ ಕಾಯುತ್ತೆ. ನಿಮಗೆ ಅದು ಉಬ್ಬಿ ಕೂಡ ಬರುತ್ತೆ, ತುಂಬಾ ಚೆನ್ನಾಗಾಗುತ್ತೆ. ನೋಡಿದರೆ ಗೊತ್ತಾಗುತ್ತೆ ನಿಮಗೆ ಇದು ಪರ್ಫೆಕ್ಟ್ ಆಗಿರುವಂತಹ ಪರೋಟ ರೆಡಿ ಆಗಿದೆ. ಈ ಪರೋಟ ಎಷ್ಟು ಸೂಪರ್ ಆಗಿರುತ್ತೆ ಅಂತಂದರೆ, ನಾರ್ಮಲ್ ನಾವು ಮಾಡ್ತೀವಲ್ವ ಪರೋಟ, ಅದಕ್ಕಿಂತಲೂ ಸಾಫ್ಟಾಗಿರುತ್ತೆ, ಅದಕ್ಕಿಂತಲೂ ರುಚಿಯಾಗಿರುತ್ತೆ, ತುಂಬಾ ಹೆಲ್ದಿ ಕೂಡ ಹೌದಿದ್ನ. ಮಕ್ಕಳಿಗೆ ದಿನ ಮಾಡಿಕೊಟ್ರೂ ತುಂಬಾ ಒಳ್ಳೆಯದು, ನೀವು ಕೂಡ ದಿನ ತಿಂದ್ರೂ ತುಂಬಾ ಒಳ್ಳೆಯದು. ಯಾಕಂತಂದರೆ ಇದಕ್ಕೆ ನಾವು ಬಟಾಣಿ ಮತ್ತು ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಹಾಕಿದ್ದೀವಿ ಅಂದಮೇಲೆ ನಿಮಗೆ ಗೊತ್ತಿರುತ್ತೆ ಅದು ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಅಂತ. ಅದಕ್ಕಿಂತ ಜಾಸ್ತಿಯಾಗಿ ಅದರ ಫ್ಲೇವರ್ ಇರ್ಬೋದು ಅಥವಾ ಟೇಸ್ಟ್ ಇರ್ಬೋದು, ನಾವು ನಾರ್ಮಲಾಗಿ ಮಾಡ್ತೀವಲ್ವ ಚಪಾತಿ ಪರೋಟ ತಿಂತೀವಲ್ವ, ಅದಕ್ಕಿಂತಲೂ ಅದ್ಭುತವಾಗಿರುತ್ತೆ. ಈ ಹಸಿರು ಚಟ್ನಿ ಇದೆಯಲ್ವಾ, ಇದು ಕೂಡ ಒಳ್ಳೆ ಕಾಂಬಿನೇಷನ್. ನಿಮಗೆ ಹೆಲ್ದಿ ಆಗಿರಬೇಕು, ಆರೋಗ್ಯವಾಗಿರಬೇಕು ಅಂತಂದರೆ ಮಕ್ಕಳಿಗೆಲ್ಲ ಇದೆಯಲ್ಲ, ಈ ಲಂಚ್ ಬಾಕ್ಸಿಗೆ, ಸ್ನ್ಯಾಕ್ಸಿಗೆ ಇದು ಮಾಡಿಕೊಡಲಿಕ್ಕೆ ದಿ ಬೆಸ್ಟ್ ಅಂತಲೇ ಹೇಳ್ಬೋದು. ಮಾಡೋಕ್ಕೂ ಸುಲಭ, ತಿನ್ನೋದಕ್ಕೂ ಅಷ್ಟೇ ರುಚಿ. ನೋಡಿದ್ರಲ್ಲ, ಇಷ್ಟೇ ಇರೋದು ನನ್ನ ಇವತ್ತಿನ ಈ ವಿಡಿಯೋ. ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ. ನನ್ನ ಎಲ್ಲ ವೀಡಿಯೋಸ್ನ ನೋಡಿ ತುಂಬಾ ಒಳ್ಳೆಯಂಥ ಆರೋಗ್ಯ ಟಿಪ್ಸ್ಗಳಿರ್ಬೋದು ಅಥವಾ ಅಡುಗೆ ಮನೆ ಟಿಪ್ಸ್ಗಳಿರ್ಬೋದು, ರೆಸಿಪಿಗಳು ನನ್ನ ಚಾನೆಲ್ನಲ್ಲಿದೆ. ಎಲ್ಲದನ್ನು ನೋಡಿ ಶೇರ್ ಮಾಡಿ ನನ್ನ ಈ ಪ್ರಯತ್ನನ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಎಲ್ರಿಗೂ.